ತುಂಬಾ ಇಂಪಾರ್ಟೆಂಟ್ ಇದೆ. ಯಾವ ಸ್ಟೇಟ್ ಇದ್ರೂ ನೀರು ತುಂಬಾ ಮುಖ್ಯವಾಗಿದೆ ಅಂತ. ನಮ್ಮ ಕರ್ನಾಟಕದಲ್ಲಿ ಕೂಡ ರೈತರಿಗೆ ತುಂಬಾ ಮುಖ್ಯವಾಗಿದೆ ನೀರು. ಅಲ್ಲಿ ಆಲ್ರೆಡಿ ಬಿಟ್ಟಾಗಿದೆ ನೀರು, ಮತ್ತು ಇವಾಗ 3,000 ಇನ್ನೂ ಬಿಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗುತ್ತೆ ದಟ್ ರೈತರಿಗೆ ತುಂಬಾ ಮುಖ್ಯವಾಗಿರೋಂಥ ನೀರು, ಯಾಕಂದರೆ ಅದರಿಂದನೇ ಅವ್ರ ಜೀವನ, ಅದರಿಂದ ಅವ್ರ ಜೀವನ ಅಂದರೆ ನಮ್ಮ ಜೀವನ. ಬಟ್ ಆದ್ರೂ ಐ ಥಿಂಕ್ ದಟ್ ಅದು ಯೋಚನೆ ಮಾಡಿ, ಅದು ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಎಲ್ರಿಗೂ ಒಂದು ಯೂನಿಟಿ ಆ್ಯಂಡ್ ಒಂದು ಪ್ರೋಗ್ರೆಷನಲ್ಲಿ ಇದ್ದರೆ ತುಂಬಾ ಖುಷಿ. ಎಲ್ರಿಗೂ ಚೆನ್ನಾಗಾಗಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರೂ ಅವ್ರ ಜೀವನ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಸೊ ಎಲ್ಲ ನೋಡಿಕೊಂಡು ಮಾಡಬೇಕು ಅಂತ ಕೇಳಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ ದಟ್ ನಮಗೂ ಎಷ್ಟು ಮುಖ್ಯವಾಗಿದೆ ನೀರು, ಅವ್ರಿಗೂ ಅಷ್ಟು ಮುಖ್ಯವಾಗಿದೆ. ಇವಾಗ ನೋಡಿ, ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಿದೆ ಅಂದರೆ ನಾವು ಹೆಂಗೆ ಬಿಡೋಕ್ಕಾಗುತ್ತೆ? ಅದನ್ನು ನಿಜ ನೀವು ಹೇಳ್ತಾ ಇದ್ದೀರಾ. ಬಟ್ ಅದು ಐ ಆಮ್ ಶ್ಯೂರ್ ದಟ್ ಅಥಾರಿಟೀಸ್ ಯಾರೇ ಡಿಸೈಡ್ ಮಾಡ್ತಾ ಇರೋದು, ಅವ್ರು ಯಾರ್ಯಾರು ನೋಡ್ಕೋತಾ ಇರೋದು ಅವ್ರು ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಅವ್ರೇನೋ ಯೋಚನೆ ಮಾಡಿರ್ತಾರೆ. ಬಟ್ ಆದ್ರೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ಫಸ್ಟ್ ನಾವು ನೋಡ್ಕೋಬೇಕು. ಯಾಕಂದರೆ ನಮ್ಮ ಕರ್ನಾಟಕ ಅದು ನಮ್ಮ ಮನೆ ಇದು. ಸೊ ನಾವು ಫಸ್ಟ್ ನಮ್ಮ ಮನೆನ ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಬೇರೆಯವ್ರಿಗೂ ನಾವು ಆವಾಗಲೂ ನೋಡ್ಕೋಬೋದು. ನಾನು ಆನೆಸ್ಟ್ಲಿ ನಾನು ಇರಲಿಲ್ಲ ಊರಲ್ಲಿ, ಸೊ ನನಗೆ ಗೊತ್ತಿಲ್ಲ. ಐ ನೋ ದ್ಯಾಟ್ ದರ್ಶನ್ ಅವರು ತುಂಬ ಓಡಾಡ್ತಾ ಇದ್ದಾರೆ, ಅಭಿಷೇಕ್ ತುಂಬ ಓಡಾಡ್ತಿದ್ದಾರೆ. ಸಾಕಷ್ಟು ಆ್ಯಕ್ಟರ್ಸು ಇದನ್ನು ಒಂದು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನಾವು ಯಾವತ್ತೂ ರೈತರ ಪರವಾಗಿ ನಿಂತ್ಕೊಂಡಿದ್ದೀವಿ. ಯಾವ ಇಶ್ಯೂ ಆದ್ರೂ ಏನಾದ್ರೂ ಬಿಕಾಸ್ ಅವರಿಂದನೇ ನಮ್ಮ ಮನೆಗೆ ಊಟ ಸಿಗ್ತಾ ಇದೆ, ನಮ್ಮ ಮನೇಲಿ ಊಟ ಬರ್ತಿದ್ದು, ನಾವೆಲ್ಲ ಊಟ ಮಾಡ್ತಿದ್ವಿ, ನಾವೆಲ್ಲ ಚೆನ್ನಾಗಿರೋದು. ಸೊ ಅಫ್ಕೋರ್ಸ್ ಯಾವುದಕ್ಕೂ ನನ್ನ ರೈತರ ಪರವಾಗಿ ನನ್ನ ಸಪೋರ್ಟ್ ಅಂತೂ ಇದ್ದೇ ಇದೆ. ಆ್ಯಂಡ್ ಯಾವತ್ತೂ ಬೇಕು ಅಂದ್ರೂ ನಾನು ಖಂಡಿತ ಇದ್ದೇ ಇರ್ತೀನಿ. ಇವತ್ತು ಬಂದಿದ್ದೀನಿ ನಾನು. ಸೊ ಮತ್ತಷ್ಟು ಅಪ್ಡೇಟ್ಸ್ ತೊಗೊಂಡು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ಅದು ಯಾವತ್ತೂ ಇದ್ದೇ ಇರುತ್ತೆ. ಬಿಕಾಸ್ ಕರ್ನಾಟಕ ಅಂದರೆ ನಮ್ಮ ಮನೆ, ರೈತರು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ. ಸೊ ನಮ್ಮ ಸಪೋರ್ಟ್ ಯಾವತ್ತೂ ಇದೆ.